ಪ್ರೀತಿಯ ಕೇಳುಗರೆ, ಮಾನ್ಯ ಡಿವಿಜಿ ಅವರ ದಿನಕ್ಕೊಂದು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 180. ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳುಕೋರು. ಕಗ್ಗ ಗಾಯನಕ್ಕೆ ದನಿಯಾಗಲಿದ್ದಾರೆ ಗಾನಶ್ರೀ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ನಕ್ಷತ್ರ ಮಂಡಲದಿ ನಾಚೆ ಇಂದೊಂದು ದನಿ ವಕ್ಷೋ ಗುಹಾಂತರದಿ ನೊಂದು ದನಿ ಇಂತಿ ಸಾಕ್ಷಿ ದ್ವಯವು ನಿನ್ನೊಳೆಂದೊಂದು ಗೂಡಿದೊಡದೆ ಪ್ರೇಕ್ಷೆ ಪರಬೊಮ್ಮನದು ಮಂಕುತಿಮ್ಮ ಪ್ರೇಕ್ಷೆ ಪರಬೊಮ್ಮನದು ಮಂಕುತಿಮ್ಮ. ಬಂಧುಗಳೇ, ಎಲ್ಲರಿಗೂ ಕೂಡ ಭಗವಂತನನ್ನು ಕಾಣುವ ಆಸೆ, ಆದರೆ ಪ್ರತ್ಯಕ್ಷವಾಗಿ ನಮಗೆ ಕಾಣಸಿಗಲಾರ. ಬೇರೆ ಬೇರೆ ರೂಪ ಸ್ವರೂಪಗಳಲ್ಲಿ ಕಾರ್ಯಕಾರಣಗಳ ಮೂಲಕ ಕಾಣಿಸಿಕೊಳ್ಳುತ್ತಾನೆ. ಅಂತೆಯೇ ಪರತತ್ವವು ಸೃಷ್ಟಿಯಲ್ಲಿ ಜೀವ ಪ್ರಕೃತಿಯೊಂದಿಗೆ ಸಮನ್ವಯತೆಯನ್ನ ಹೊಂದಿದೆ. ಜಗತ್ತಿನಲ್ಲಿ ಪರಬ್ರಹ್ಮನೆಂಬುದೇ ಪರಮಸತ್ಯವೂ ಆಗಿದೆ. ನಕ್ಷತ್ರ ಮಂಡಲವು ಆಚೆಯಿಂದ ಒಂದು ಧ್ವನಿ, ವೃಕ್ಷ ಗುಹಾಂತರದಿಂದ ಒಂದು ಧ್ವನಿಯಂತೆ ಈ ಸಾಕ್ಷಿ ದ್ವಯವು ನಮ್ಮೊಳಗೆ ಒಂದು ಗೂಡಿದೊಡೆ ಅದುವೇ ಪರಬ್ರಹ್ಮನ ದರ್ಶನವಾಗುತ್ತದೆ ಎನ್ನುವುದನ್ನು ಈ ಕಗ್ಗವು ನಮಗೆಲ್ಲರಿಗೂ ತಿಳಿಸುತ್ತದೆ. ಈ ಲೌಕಿಕ ಅಲೌಕಿಕ ಪ್ರಪಂಚದಲ್ಲಿ ಜ್ಞಾನವನ್ನು ಪಡೆಯುವ ತಿಳಿಯುವ ಹಲವು ಮೂಲಗಳಿದ್ದಾವೆ. ನಿತ್ಯ ಜೀವನದಲ್ಲಿ ಸಾಧು ಸಂತರಿಂದ ಹಿಡಿದು ಗುರುಗಳಿಂದ, ಹಿರಿಯವರಿಂದ, ಕಾವ್ಯಗಳಿಂದ ಹೀಗೆ ಹಲವು ಮೂಲಗಳಿಂದ ಪಡೆದ ಅನುಭವ ಹಾಗೂ ಸ್ವ ಅನುಭವಗಳನ್ನು ತೌಲನಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಅದರಿಂದ ಸಿಗುವ ಸತ್ಯಾನುಭವವೇ ಭಗವಂತನ ದರ್ಶನವಾಗಿರುತ್ತದೆ. ಇದನ್ನೇ ಮಾನ್ಯ ಗುಂಡಪ್ಪನವರು ಸಾಕ್ಷಿ ದ್ವಯವು ಎಂದು ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಪ್ರತಿಯೊಂದು ಅನುಭವವನ್ನು ನಾವು ಮನಸಾರೆ ಅನುಭವಿಸಬೇಕಂತೆ, ಸಂಭ್ರಮಿಸಬೇಕಂತೆ. ಆ ಮೂಲಕ ಅನುಭವದಲ್ಲಿಯೇ ಸ್ಥಿರತೆಯನ್ನು ಕಾಣಬೇಕು. ಅಂತರಂಗದಲ್ಲಿ ಅನುಭವಿಸುವ ಮೂಲಕ ಓರೆ ಹಚ್ಚಿ ಆ ಸತ್ಯವನ್ನು ಕಾಣಬೇಕು. ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.